ಹೊಸ ವರ್ಷ ಸಂಭ್ರಮ ಅಂದರೆ ಉಡುಪಿಯ ಎಲ್ಲ ಬೀಚ್ಗಳು ರಶ್ಶು. ಆದರೆ ಈ ಬಾರಿ ಕೊರೋನಾ ನಿಯಮಾವಳಿಗಳನ್ನು ಪಾಲಿಸಿ ಹೊಸ ವರ್ಷಾಚರಣೆ ನಡೆಸಬೇಕು ಅನ್ನುವಂತಹ ರಾಜ್ಯ ಸರ್ಕಾರದ ಆದೇಶಕ್ಕೆ ಎಲ್ಲ ಕಡೆ ಬೀಚ್ಗಳು ತಡರಾತ್ರಿ ಅಂದರೆ 10 ಗಂಟೆ ಬಳಿಕ ಯಾರಿಗೂ ಎಂಟ್ರಿ ಇರಲಿಲ್ಲ. ಕಾಪು ಬೀಚ್ಗೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಬಂದವರಿಗೆ ನಿರಾಸೆ ಆಗಿತ್ತು. ಮಂಗಳೂರು, ಉಡುಪಿ, ಬೆಂಗಳೂರು ಮೊದಲಾದ ಕಡೆಗಳಿಂದ ಬಂದಿದ್ದ ಪ್ರವಾಸಿಗರು ಒಮಿಕ್ರಾನ್ ನೈಟ್ ಕರ್ಫ್ಯೂನಿಂದಾಗಿ ಇಳಿ ಸಂಜೆ ಹೊತ್ತು 7 ಗಂಟೆ ಒಳಗೆ ನಿರ್ಗಮಿಸುವ ಅನಿವಾರ್ಯತೆಗೆ ಒದಗಿದ್ರು. ಒಮಿಕ್ರಾನ್ ಭೀತಿಯಿಂದಾಗಿ ಬೀಚ್ ವರ್ಷಾಚರಣೆಗೆ ಜಿಲ್ಲಾಡಳಿತ ಬ್ರೇಕ್ ನೀಡಿದ್ದು ಕಾಪ್ ಬೀಚ್ಗೆ ಆಗಮಿಸಿದ ಪ್ರವಾಸಿಗರು ಮತ್ತು ಸ್ಥಳೀಯರನ್ನ ಪೊಲೀಸರು, ಬೀಚ್ ನಿರ್ಮಾಣ ಸಮಿತಿ ಸಿಬ್ಬಂದಿ ವಾಪಸ್ ಕಳಿಸಿಕೊಟ್ರು. ಹೊರಗಿನಿಂದ ಬಂದ ವಿದ್ಯಾರ್ಥಿಗಳ ಸಹಿತ ಪ್ರವಾಸಿಗರು ಲೇಟ್ ನೈಟ್ ಎಂಜಾಯ್ಮೆಂಟ್ಗೆ ಅವಕಾಶ ಸಿಗದೆ ವಾಪಸ್ ಆಗಿದ್ರು. ಸ್ಥಳೀಯ ಅಂಗಡಿಗಳು ಕೂಡ ಬೇಗನೆ ಮುಚ್ಚಿದ್ದವು. ಚಿಕ್ಕ ಮಟ್ಟಿನ ಬಿಸ್ನೆಸ್ ಮಾಡುವವರಿಂದ 31st ಅಂದರೆ ನಮಗೆ ಜನರು ಜಾಸ್ತಿ ಬರ್ತಾರೆ. ಜಾಸ್ತಿ ಬಂದು ನಮಗೆ ಬಿಸ್ನೆಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಇಲ್ಲದಿದ್ದರೆ ವೀಕೆಂಡಲ್ಲಿ ನಮಗೆ ಆಗುವ ಬಿಸ್ನೆಸ್. ಇವತ್ತು 31st ಇದೆ ಅಂದರೆ ನಾವು ಬೇಗ ಬಂದ್ ಮಾಡಿ ಹೋಗಬೇಕಾಗ್ತದೆ. ಅದರಿಂದ ನಮಗೆ ಆಗುವ ಈಗ ಡಿಸಾರ್ಡ್ರಿಂದ 7 ಗಂಟೆಗೆ ಬೀಚ್ ಎಲ್ಲ ಬಂದಾಗಿದೆ. ನಮಗೆ 31st ಒಂದು ವ್ಯಾಪಾರ ಆಗೋದು, ಈಗ ಅದು ಕೂಡ ಇಲ್ಲ. ಹೀಗೆ ಮಾಡಿದರೆ ನಮಗೆ